ಕೊರೋನಾ ಸಂಕಷ್ಟದ ಲಾಕ್ಡೌನ್ ದಿನಕ್ಲೆಡು ಉಳ್ಳಾಲ ಸುತ್ತಮುತ್ತ ಪರಿಸರಡು ಪ್ರತಿದಿನ ಮಧ್ಯಾಹ್ನದ ಒಣಸನ್ನು ವಿತರಣೆ ಮಲ್ತೊಂದುಪ್ಪುನ ಕೋವಿಡ್-19 ಹೆಲ್ಪ್ ಡೆಸ್ಕ್ ಯುಟಿಕೆ ವತಿರ್ದು ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಸಂಚಾಲಕರು ಮುಸ್ತಫಾ ಅಬ್ದುಲ್ಲೇರ್ನ ಮುತಾಲಿಕೆಡು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಡು ಕೊರೋನಾ ವಾರಿಯರ್ಸ್ ಅದು ಸೇವೆ ಸಂದ ಒಂದುಪ್ಪುನ ವೈದ್ಯರ ನಕ್ಲೆಗು ನರ್ಸ್ ದಾದಿ ನಕ್ಲೆಗು ಗುರುವಾರ ಮಧ್ಯಾಹ್ನದ ಒಣಸನ್ನು ವಿತರಣೆ ಮಲ್ತೇವೆ. ಕೋವಿಡ್-19 ಹೆಲ್ಪ್ ಡೆಸ್ಕ್ ಯುಟಿಕೆ ವತಿರ್ದು ಮುಸ್ತಫಾ ಅಬ್ದುಲ್ಲಾ ಬಕ ಊರ್ದ ಪರಿಸರದ ಪ್ರಮುಖರು ಸೇರೊಂದು ಕೊರೋನಾ ಲಾಕ್ಡೌನ್ ನುಡಿದಾತ್ರ ಬಂಗಾಡು ಉಪ್ಪುನಕ್ಲಿಗು ಪ್ರತಿದಿನ ಪರಿಸರಡು ದಾನಿಲೆನ ಸಹಕಾರಡು ಲಾಕ್ಡೌನ್ದ ದಿನಕ್ಲೆಡು ಒಣಸಪಟ್ಟುನ ಬೇಲೆನು ನಿರಂತರವಾದ ಮಲ್ತೊಂದುಲ್ಲೇರು. ಇಂದಿರದಾತ್ರ ಉಳ್ಳಾಲ ಸುತ್ತಮುತ್ತಲದ ನಿರ್ಗತಿ ಕೆರೆಗು ಪರವೂರುದು ಬತದ ಮೂಲೆ ಬಾಕಿಯಾದ ಪುನಃ ಕಾರ್ಮಿಕ ಬಂಧುಲೆಗು ದಿಂಜ ಪ್ರಯೋಜನ ಆವೊಂದುಂಡು. ಗುರುವಾರದ ಮಧ್ಯಾಹ್ನದ ಒಣಸ ಒದಗಾಯರೆ ಮೊಕ್ಲೆಗು ಯುಟಿ ಖಾದರ್ನ ಆಪ್ತ ಸಹಾಯಕರು ಲಿಬ್ಜತ್ ಸಹಕಾರ ಕೊರಿಯರು. ಗುರುವಾರ ವಿಶೇಷವಾದ ಉಳ್ಳಾಲ ಸಮುದಾಯ ಕೇಂದ್ರದ ಕೊರೋನಾ ವಾರಿಯರ್ಸ್ ಆದ ಸೇವೆ ಸಂದ ಒಂದು ಪುನಃ ಡಾಕ್ಟರ್ ನಕ್ಲೆಗು ನರ್ಸ್ ನಕ್ಲೆಗು ದಾದಿಯರಿಗೂ ಮಧ್ಯಾಹ್ನದ ಒಣಸನ್ನು ವಿತರಣೆ ಮಾಡ್ತಾರೆ. ಉಳ್ಳಾಲ ನಗರಸಭಾ ಮಾಜಿ ಅಧ್ಯಕ್ಷರು ಹುಸೇನ್ ಕುಂಜಿಮೋನು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಫಾರೂಕ್ ಉಳ್ಳಾಲ್, ಯುಟಿ ಖಾದರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಅಬ್ದುಲ್ ರೆಹಮಾನ್, ಉಳ್ಳಾಲ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಮಂಚಿಲಾ, ಯುಟಿಎಸ್ ಫ್ಯಾನ್ ಕ್ಲಬ್ದ ರಾಜ್ಯಾಧ್ಯಕ್ಷರು ನಜೀರ್ ಬಾರ್ಲಿ, ಯುಟಿ ಫರೀದ್ ಫೌಂಡೇಶನ್ ಮೇಲಂಗಡಿ ಉಳ್ಳಾಲ ಇನ್ನಿತ ಅಧ್ಯಕ್ಷರು ಕಬೀರ್, ಯುಟಿ ಖಾದರ್ ಅಭಿಮಾನಿ ಸಂಘದ ಕಾರ್ಯದರ್ಶಿ ಮಲಿಕ್ ಮೇಲಂಗಡಿ, ಸಮಾಜ ಸೇವಕರು ಜಾಕಿರ್ ಇಕ್ಲಾಸ್, ರಫೀಕ್ ಆಜಾದ್ ನಗರ ಬದ್ರುದ್ದೀನ್ ಸುಂದರಿಬನ್, ಸಮದ್ ಅಲೆಕಳ ಇಂಚಿತಿ ಪ್ರಮುಖರು ಈ ಹೊರತು ಒಟ್ಟಿಗೆತ್ತೇರು.